ಇವರು ಪ್ರೀತಿಯ ಬಗ್ಗೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸುತ್ತಾರೆ. ಇವರು ಉಳಿತಾಯದ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರಲ್ಲಿ ಹೋರಾಟಗಾರನ ವ್ಯಕ್ತಿತ್ವ ಇರುತ್ತದೆ. ಇವರು ಯಾರ ಜೊತೆಯೂ ನೋವನ್ನು ಹಂಚಿಕೊಳ್ಳುವುದಿಲ್ಲ. ಇವರು ನಿಜ ಹೇಳಬೇಕೆಂದರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಹಾಗೂ ಸ್ಮಾರ್ಟ್ ಆಗಿರುತ್ತಾರೆ. ಕಷ್ಟವನ್ನು ಎದುರಿಸುವುದು ಇವರ ಸ್ವಾಭಾವಿಕ ಸ್ವಭಾವವಾಗಿದೆ. ಇವರು ಅತ್ಯಂತ ಹೆಚ್ಚಿನ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಎಲ್ಲರಿಗಿಂತ ಅದೃಷ್ಟವಂತರು ಹಾಗೂ ಸಹನಶೀಲರು. ಹಾಗಾದರೆ ಈ ವ್ಯಕ್ತಿಗಳು ಯಾರು? ಯಾವ ತಿಂಗಳಲ್ಲಿ ಹುಟ್ಟಿರುತ್ತಾರೆ? ಅವರ ವಿಶೇಷತೆ ಏನು? ಅವರ ರಹಸ್ಯಗಳೇನು? ಈ ಎಲ್ಲ ಸಂಪೂರ್ಣವಾದ ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವಂಥ ಮೊದಲು ಈ ತಿಂಗಳಲ್ಲಿ ಹುಟ್ಟಿರುವಂತಹ ಆ ಸೆಲೆಬ್ರಿಟಿಗಳು ಯಾರು, ಆ ದೊಡ್ಡ ವ್ಯಕ್ತಿಗಳು ಯಾರು ಎನ್ನುವುದನ್ನು ಮೊದಲು ತಿಳ್ಕೊಳ್ಳೋಣ. ಕರ್ನಾಟಕದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಏಪ್ರಿಲ್ 24. ಸಚಿನ್ ತೆಂಡೂಲ್ಕರ್ ಏಪ್ರಿಲ್ 24. ಡಾಕ್ಟರ್ BR ಅಂಬೇಡ್ಕರ್ ಏಪ್ರಿಲ್ 14. ಮುಖೇಶ್ ಅಂಬಾನಿ ಏಪ್ರಿಲ್ 19. ರಶ್ಮಿಕಾ ಮಂದಣ್ಣ ಏಪ್ರಿಲ್ 5. ನಿತ್ಯಾ ಮೆನನ್ ಏಪ್ರಿಲ್ 8. ರೋಹಿತ್ ಶರ್ಮಾ ಏಪ್ರಿಲ್ 30. ಹೀಗೆ ಏಪ್ರಿಲ್ ತಿಂಗಳಲ್ಲಿ ತುಂಬಾನೇ ಸೆಲೆಬ್ರಿಟಿಗಳಿದ್ದಾರೆ. ಯಾರನ್ನಾದರೂ ಮಿಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರುವಂತಹ ಈ ವ್ಯಕ್ತಿಗಳ ವ್ಯಕ್ತಿತ್ವ, ಸ್ವಭಾವ, ಲಕ್ಷಣಗಳು ಹೇಗಿರುತ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಮೊದಲು ತಿಳ್ಕೊಳ್ಳೋಣ. ಏಪ್ರಿಲ್ ಅಂದರೆ ಸುಡು ಬಿಸಿಲಿನ ತಿಂಗಳು. ಏಪ್ರಿಲ್ ಅಂದರೆ ಮದುವೆಗಳ ಸೀಸನ್ ಟೈಮ್. ಏಪ್ರಿಲ್ ಎಂದರೆ ಯುಗಾದಿಯ ವೇಳೆ. ಏಪ್ರಿಲ್ ಎಂದರೆ ಮಕ್ಕಳಿಗೆ ರಜಾ ದಿನಗಳು. ಇಂತಹ ತಿಂಗಳಲ್ಲಿ ಜನಿಸಿದವರ ಸ್ವಭಾವ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಏಪ್ರಿಲ್ನಲ್ಲಿ ಜನಿಸಿದ ವ್ಯಕ್ತಿಗಳು ಪ್ರೀತಿಯಲ್ಲಿ ಉನ್ನತ ಮಟ್ಟವನ್ನು ಹೊಂದಿರುತ್ತಾರೆ. ಅವರು ಪ್ರೀತಿಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ. ಇವರು ಯಾರಲ್ಲಿ ಕಿರಿಕಿರಿ ಹಾಗೂ ಸ್ವಾರ್ಥ ಗುಣಗಳಿರುತ್ತವೆ ಎನ್ನುವುದನ್ನು ಬೇಗ ಕೊಂಡುಕೊಳ್ಳುತ್ತಾರೆ. ತಮ್ಮ ಸ್ನೇಹಿತರಾಗಬೇಕು ಎಂದು ಅಂದುಕೊಂಡ ಜನರೊಂದಿಗೆ ಮಾತ್ರ ಬಹಳ ಹತ್ತಿರದ ವ್ಯಕ್ತಿಗಳಾಗಿ ಇರುತ್ತಾರೆ. ಇವರಲ್ಲಿ ಅತಿಯಾದ ಪ್ರಣಯಾತ್ಮಕ ಭಾವನೆ ಇರುವುದಿಲ್ಲ, ಆದರೆ ವಾಸ್ತವವಾಗಿ ಹೇಗಿರಬೇಕೋ ಹಾಗಿರುತ್ತಾರೆ. ಇವರನ್ನು ಸ್ನೇಹಿತರನ್ನಾಗಿ ಪಡೆದುಕೊಳ್ಳಲು ಅದೃಷ್ಟವನ್ನು ಮಾಡಿರಬೇಕು. ಇವರು ಹಣವನ್ನು ಖರ್ಚು ಮಾಡುವುದು ಅಥವಾ ಅದರ ಉಳಿತಾಯದ ವಿಚಾರದಲ್ಲಿ ಅತ್ಯುತ್ತಮವಾದ ನಿಯಮವನ್ನು ಅನುಸರಿಸುತ್ತಾರೆ. ಅನಾವಶ್ಯಕ ಖರ್ಚುಗಳಿಗೆ ಮುಂದಾಗುವುದಿಲ್ಲ. ಅಗತ್ಯ ಹಾಗೂ ಅನಿವಾರ್ಯದ ಸಂಗತಿಗಳಿಗೆ ಬೇಕಾದ ಹಾಗೆ ಹಣವನ್ನು ವ್ಯವಹಾರ ಮಾಡುತ್ತಾರೆ. ಇವರು ತಮ್ಮ ಉಳಿತಾಯ ಹಾಗೂ ಖರ್ಚಿನ ಮೇಲೆ ಒಂದು ಮಿತಿಯನ್ನು ಹೊಂದಿರುತ್ತಾರೆ. ಇದು ಅವರ ಎಲ್ಲ ಬಗೆಯ ಖರೀದಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅಗತ್ಯ ಎಂದಾಗ ಎಷ್ಟು ಹಣವನ್ನು ವ್ಯವಹರಿಸಬೇಕೋ ಅಷ್ಟೇ ಅವರು ಖರ್ಚು ಮಾಡುತ್ತಾರೆ. ಇವರು ತಮಗೆ ಬೇಕಾದ್ದನ್ನು ಪಡೆಯಲು ಹಾಗೂ ತಮ್ಮ ಗುರಿಯನ್ನು ನೆರವೇರಿಸಿಕೊಳ್ಳಲು ಸಾಕಷ್ಟು ಹೋರಾಟವನ್ನು ಮಾಡುತ್ತಾರೆ. ಇವರು ತಮಗೆ ಅಗತ್ಯವಿಲ್ಲ ಎಂದುಕೊಂಡ ವಿಚಾರಗಳಿಗೆ ಹೆಚ್ಚು ಗಮನ ನೀಡುವುದಿಲ್ಲ. ಇತರರಿಗೆ ಅನುಕೂಲವಾಗುವಂತೆ ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಂಡು ಹೊಂದಾಣಿಕೆಯ ಜೀವನ ನಡೆಸುತ್ತಾರೆ. ಮುಕ್ತ ಮನೋಭಾವ ಹಾಗೂ ಪ್ರೀತಿಯಿಂದ ಜೀವನವನ್ನು ನಿರ್ವಹಿಸುತ್ತಾರೆ. ಇತರರನ್ನು ಹಾಗೂ ಅವರ ಜೀವನದ ಬಗ್ಗೆ ಮಾತಾಡಿಕೊಳ್ಳುವುದಿಲ್ಲ. ಅಂದರೆ ಬೇರೆಯವರ ಬಗ್ಗೆ ಯಾವತ್ತೂ ಗಾಸಿಪ್ ಮಾಡುವುದಿಲ್ಲ. ತಮ್ಮ ಜೀವನ ಹಾಗೂ ನಡವಳಿಕೆಯ ಬಗ್ಗೆ ಹೆಚ್ಚಿನ ಗಮನ ಕೊಡುತ್ತಾರೆ. ಬೇರೆಯವರ ಬಗ್ಗೆ ಚರ್ಚೆ ಮಾಡಿ ತಮ್ಮ ಟೈಮನ್ನು ವೇಸ್ಟ್ ಮಾಡುವುದಿಲ್ಲ. ಜೊತೆಗೆ ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾರೆ. ಪರಸ್ಪರ ಸಂಬಂಧವನ್ನು ಇಟ್ಟುಕೊಳ್ಳುವುದರ ಬಗ್ಗೆ ಹೆಚ್ಚು ಗಮನ ನೀಡುತ್ತಾರೆ. ನೋವು ಹಂಚಿಕೊಳ್ಳುವುದಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಸಮಯ, ಗೌಪ್ಯತೆ ಮತ್ತು ಭಾವನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ವಿಚಾರವನ್ನು ವ್ಯಕ್ತಪಡಿಸುವುದಿಲ್ಲ. ಮನಸ್ಸಿಗೆ ನೋವು ಹಾಗೂ ಹೃದಯ ಮುರಿತದಿಂದ ಯಾವುದೇ ವಿಷಯವನ್ನು ವ್ಯಕ್ತಪಡಿಸುವುದಿಲ್ಲ. ಇತರರೊಂದಿಗೆ ಅಂದರೆ ಸ್ನೇಹಿತರೊಂದಿಗೆ, ಸಂಬಂಧಿಕರೊಂದಿಗೆ ತಮ್ಮ ಭಾವನೆಗಳನ್ನು ಹೆಚ್ಚು ಹಂಚಿಕೊಳ್ಳುವುದಿಲ್ಲ.
ಈ ಹಿನ್ನೆಲೆಯಲ್ಲಿಯೇ ಜನರು ಇವರನ್ನು ಅಹಂಕಾರಿಗಳು, ಸೊಕ್ಕಿನ ವ್ಯಕ್ತಿಗಳು ಎಂದು ಸಹ ಭಾವಿಸುತ್ತಾರೆ. ಆದರೆ ಅವರು ನಿಜವಾಗಿಯೂ ಹಾಗೆ ಇರುವುದಿಲ್ಲ. ಕೆಲವೊಂದು ವಿಷಯದಲ್ಲಿ ತಾವು ಹೇಳಿದಂತೆಯೇ ನಡೆಯಬೇಕು ಎನ್ನುವ ಹಠವನ್ನು ತೋರುವುದರಿಂದ ಮೊಂಡುತನವು ಪ್ರದರ್ಶನಗೊಳ್ಳುತ್ತದೆ. ಆದರೆ ನಿಜವಾಗಿ ಹೃದಯದಲ್ಲಿ ಅಂತಹ ಅಹಂಕಾರ ಇವರಲ್ಲಿ ಇರೋದಿಲ್ಲ. ತುಂಬಾನೇ ಸ್ಮಾರ್ಟ್. ಹೌದು, ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವರು ತುಂಬ ಸ್ಮಾರ್ಟ್ ಜನರಾಗಿರುತ್ತಾರೆ. ಮೂರ್ಖ ಪ್ರಶ್ನೆಗಳನ್ನು ಕೇಳುವ ಜನರನ್ನು ಇವರು ಇಷ್ಟಪಡುವುದಿಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೆ ಅವರಿಗೆ ಬೇಗ ಸಿಟ್ಟು ಬರುತ್ತದೆ. ಅದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ವ್ಯಕ್ತಪಡಿಸುತ್ತಾರೆ. ನಿಜ ಹೇಳಬೇಕೆಂದರೆ ಇವರು ಒಂದು ಥರ ಸ್ಟ್ರೈಟ್ ಫಾರ್ವರ್ಡ್. ಮನಸ್ಸಲ್ಲಿ ಏನಿರುತ್ತದೆಯೋ ಹಾಗೆಯೇ ಬಾಯಲ್ಲಿಯೂ ಕೂಡ ನೇರವಾಗಿ ಬೇರೆ ವ್ಯಕ್ತಿಗಳಿಗೆ ಹೇಳುತ್ತಾರೆ. ಹೀಗಾಗಿ ಇವರ ಬಳಿ ಯಾವುದೇ ಸಮಸ್ಯೆ ಕೇಳಲು ಮೊದಲು ಯೋಚಿಸಿ ಹೋಗಬೇಕು. ವಿಷಯಗಳ ಬಗ್ಗೆ ದೃಢತೆ ಇದ್ದರೆ ಮಾತ್ರ ಇವರೊಂದಿಗೆ ಸಂಭಾಷಣೆ ಮಾಡಿ ಹಾಗೂ ಪ್ರಶ್ನೆಗಳನ್ನು ಕೇಳಿ ಹಾಗೂ ಡಿಬೇಟನ್ನು ಕೂಡ ಮಾಡಿ. ಆರ್ಗ್ಯುಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿಯೇ ಮಾಡಿ. ಕಷ್ಟಗಳನ್ನು ಎದುರಿಸುತ್ತಾರೆ. ಇವರು ಬಹಳ ಸ್ವಯಂ ಪ್ರೇರಿತ ವ್ಯಕ್ತಿಗಳಾಗಿರುತ್ತಾರೆ. ಅತ್ಯಂತ ಶಕ್ತಿಯುತವಾದ ಮತ್ತು ಯಾವುದೇ ಕಷ್ಟವನ್ನು ಜಯಿಸಬಲ್ಲ ವ್ಯಕ್ತಿಗಳಾಗಿದ್ದಾರೆ. ಜೀವನವು ಸಂಪೂರ್ಣವಾಗಿ ಆಶ್ಚರ್ಯಕರವಾಗಿರುತ್ತದೆ. ಜೊತೆಗೆ ಜೀವನದಲ್ಲಿ ವೈಫಲ್ಯವು ಸಾಮಾನ್ಯವಾಗಿರುತ್ತದೆ ಎನ್ನುವುದನ್ನು ಅವರು ತಿಳಿದಿರುತ್ತಾರೆ. ವೈಫಲ್ಯವನ್ನು ಹೊಂದಲು ಇವರು ಬಿಡುವುದಿಲ್ಲ. ಬದಲಿಗೆ ಸಕಾರಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಾರೆ. ಜೀವನದಲ್ಲಿ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸಲು ಅವರ ಸ್ವಯಂ ಪ್ರೇರಿತ ವರ್ತನೆ ಅವರಿಗೆ ಸಹಾಯವಾಗುತ್ತದೆ. ನಾಯಕತ್ವದ ಗುಣ. ಏನೇ ಆಗಿರಲಿ ಇವರು ಅರ್ಹವಾದ ವಿಷಯಗಳನ್ನು ಪಡೆದುಕೊಳ್ಳಲು ಹೆಚ್ಚು ಶ್ರಮಿಸುತ್ತಾರೆ. ಜೊತೆಗೆ ಜೀವನದಲ್ಲಿ ಬಯಸುವ ವಿಷಯಗಳಿಗೆ ಹೆಚ್ಚು ಕಮಿಟ್ ಆಗಿರುತ್ತಾರೆ, ಅಂದರೆ ಸಮರ್ಪಿತರಾಗಿರುತ್ತಾರೆ. ಒಂದು ಸರಿ ಕಮಿಟ್ ಆದರೆ ಅವರು ಆ ಕೆಲಸವನ್ನು ಮಾಡುವವರೆಗೂ ಬಿಡುವುದಿಲ್ಲ. ಆ ಕೆಲಸವನ್ನು ಒಪ್ಪಿಕೊಂಡರೆ ಸಮರ್ಪಕವಾಗಿ ಅದನ್ನು ಮುಗಿಸುತ್ತಾರೆ. ಎಂತಹ ಪರಿಸ್ಥಿತಿ ಎದುರಾದರೂ ನಾಯಕತ್ವದ ಗುಣಗಳ ಮೂಲಕ ನಿರ್ವಹಿಸುತ್ತಾರೆ. ಪ್ರಚಾರವನ್ನು ಬಯಸುವ ಇವರು ಜನರ ಮೆಚ್ಚುಗೆಯನ್ನು ಆನಂದಿಸುವರು. ವಿನಾಶಕಾರಿ ಭಾವನಾತ್ಮಕ ಪ್ರಕೋಪಗಳಿಗೆ ಒಳಗಾಗದಂತೆ ಎಚ್ಚರ ವಹಿಸಿ ತಮ್ಮ ಹೆಮ್ಮೆಯ ಪ್ರಗತಿಯನ್ನು ಮುಂದುವರಿಸುತ್ತಾರೆ. ಹೀಗಾಗಿ ಏಪ್ರಿಲ್ನಲ್ಲಿ ಜನಿಸಿದವರು ಹೆಚ್ಚು ಶಕ್ತಿವಂತರು ಹಾಗೂ ಪ್ರಖ್ಯಾತ ವ್ಯಕ್ತಿಗಳಾಗಿದ್ದಾರೆ ಎಂದು ನಂಬಲಾಗಿದೆ. ಜೀವನದಲ್ಲಿ ಬಹಳ ಪ್ರಸಿದ್ಧಿ ವ್ಯಕ್ತಿಗಳು ಹಾಗೂ ಅದೃಷ್ಟವನ್ನು ಹೊಂದಿದವರು ಇವರಾಗಿರುತ್ತಾರೆ. ಪ್ರಭಾವಶಾಲಿ ವ್ಯಕ್ತಿಗಳಾಗುವ ಮೂಲಕ ಜೀವನದಲ್ಲಿ ಬೇರೆಯವರಿಗೆ ಸ್ಫೂರ್ತಿದಾಯಕ ವ್ಯಕ್ತಿಗಳು ಕೂಡ ಆಗಿರುತ್ತಾರೆ. ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರುವಂತಹ ಎಲ್ಲ ನಮ್ಮ ವೀಕ್ಷಕರಿಗೆ ಫೋಕಸ್ ತಂಡದ ಪರವಾಗಿ ಶುಭಾಶಯಗಳು. ನೀವು ಜೀವನದಲ್ಲಿ ಉತ್ತುಂಗಕ್ಕೆ ಏರುತ್ತೀರೆಂದು ನಮ್ಮ ಭಾವನೆ, ನಮ್ಮ ಹಾರೈಕೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.